ಅಷ್ಟೇ, ರ್ಯಾಂಕಿಗೋಸ್ಕರವೇ ಅಂತ ಓದ್ಲಿಲ್ಲ, ಅದರಲ್ಲೇ ರ್ಯಾಂಕ್ ಬಂತು. ಇಷ್ಟೇ ಮಾರ್ಕ್ ತೆಗಿ ಎಂಬ ಗುರಿಯನ್ನು ಅವರಿಗೆ ಹಾಕಿಕೊಟ್ಟಿಲ್ಲ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಮಾರ್ಕಿಗೆ ಎಷ್ಟು ಮಹತ್ವ ಉಂಟು ಹೇಳುವುದನ್ನು ಯಾವಾಗಲೂ ಮನವರಿಕೆ ಮಾಡ್ತಾ ಇದ್ದೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಉತ್ತಮ ವಿದ್ಯಾಭ್ಯಾಸ ವಿದ್ಯಾರ್ಥಿಯ ಬಾಳನ್ನ ಬೆಳಗುತ್ತೆ, ಉತ್ತಮವಾಗಿರುವಂತಹ ಜೀವನವನ್ನ ರೂಪಿಸುತ್ತೆ, ಸರ್ವತೋಮುಖ ಅಭಿವೃದ್ಧಿಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ಪೂರಕವಾಗಿರುತ್ತೆ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನುವಂಥ ಮಾತನ್ನ ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಅದೆಷ್ಟೋ ಪರೀಕ್ಷೆಗಳ ಫಲಿತಾಂಶಗಳು ಪ್ರಕಟ ಆದಾಗ ಹೆಣ್ಣು ಮಕ್ಕಳು ಮೇಲುಗೈ ಸಾಧಿಸಿರುವುದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಇದೀಗ ಮಂಗಳೂರು ವಿಶ್ವವಿದ್ಯಾನಿಲಯ ಮಟ್ಟದ 2024-25ನೇ ಸಾಲಿನ ಪದವಿ ಪರೀಕ್ಷೆಯಲ್ಲಿ BSc ವಿಭಾಗದಲ್ಲಿ ವಿದ್ಯಾರ್ಥಿಯೊಬ್ಬರು ಉತ್ತಮವಾಗಿರುವಂತಹ ಸಾಧನೆಯನ್ನ ಮಾಡಿದ್ದಾರೆ, ರ್ಯಾಂಕ್ ಅನ್ನ ಪಡ್ಕೊಂಡಿದ್ದಾರೆ. ಇವರು ಪುತ್ತೂರಿನ ಸಂತ ಫಿಲೋಮಿನಾ ಸ್ವಾಯತ್ತ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಶ್ರೀದೇವಿ ಎನ್ನವರು. ಇವರು ವಿವಿ ಮಟ್ಟದಲ್ಲಿ ಪ್ರಥಮ ರ್ಯಾಂಕ್ ಅನ್ನ ಪಡ್ಕೊಂಡಿರುವಂತದ್ದು. ಇವರು ಕಡಬ ತಾಲೂಕಿನ ಬೆಳಂದೂರು ಗ್ರಾಮದ ಅಜಿರಂಗಳದ ನಿವಾಸಿ. ಬನ್ನಿ ಅವರನ್ನ ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್. ಹೇಗಿದ್ದೀರಾ? ಆರಾಮ, ನೀವು? ಸೆಲೆಬ್ರೇಷನ್ ನಾನು ಆರಾಮ. ಸೆಲೆಬ್ರೇಷನ್ ಎಲ್ಲ ಆಯ್ತಾ ಮನೆಯಲ್ಲಿ? ಏನೆಲ್ಲ ಗಮ್ಮತ್ತಿತ್ತು ಮನೆಯಲ್ಲಿ? ಗಮ್ಮತ್ತೆಲ್ಲ ಸ್ವೀಟ್ ಅನ್ಸಿದ್ವಿ, ಖುಷಿ ಆಯ್ತು. ಓಕೆ. ರ್ಯಾಂಕ್ ಪಡ್ಕೊಂಡಿರೋವಂಥದ್ದು ಇದೇನು ಸುಲಭದ ಸಾಧನೆ ಅಂತೂ ಅಲ್ವೇ ಅಲ್ಲ. ಅಷ್ಟೇ ಒಂದು ಕಲಿಯೋದಿರುತ್ತೆ, ಅಷ್ಟೇ ಒಂದು ಎಫರ್ಟ್ ಹಾಕೋದಿರುತ್ತೆ ಅಲ್ವಾ? ಹೇಗಿತ್ತು ಪರೀಕ್ಷೆ ಎಲ್ಲ? ಪರೀಕ್ಷೆ ಎಲ್ಲ ಈಸಿ ಇತ್ತು. ಈಸಿ ಇತ್ತು? ಅಷ್ಟೊಂದು ಆರಾಮಾಗಿ ಹೇಳ್ತಿದ್ರೆ ಈಸಿ ಇತ್ತು ಅಂದ್ರೆ ಓದ್ತಾ ಇದ್ದೆ ನಾನು, ಹಾಗಾಗಿ ನನ್ಗೆ ಈಸಿ ಆಯ್ತು. ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಯಾವುದು? ಮ್ಯಾಥ್ಸ್. ಓಕೆ. ಎಷ್ಟು ಅಂಕಗಳು ಬಂದಿದೆ, ಯಾವ್ದ್ರಲ್ಲಿ ಎಷ್ಟೆಷ್ಟು ಬಂದ, ಅದ್ರ ಬಗ್ಗೆ ಹೇಳಿ ನಮಗೆ. ಕಾಂಬಿನೇಷನ್ ಅಂದು ಫಿಸಿಕ್ಸ್ ಮ್ಯಾಥ್ಸ್. ನನಗೆ ಫಿಸಿಕ್ಸ್ ಅಲ್ಲಿ 6 ಸೆಮಿಸ್ಟರ್ ಅಲ್ಲಿ ಸೇರಿ 5 ಮಾರ್ಕ್ ಹೋಗಿದೆ. ಮ್ಯಾಥ್ಸ್ ಅಲ್ಲಿ 6 ಸೆಮಿಸ್ಟರ್ ಸೇರಿ 1 ಮಾರ್ಕ್ ಹೋದದ್ದು. ಸೊ 1200 ಅಲ್ಲಿ 1199 ಬಂತು ಮ್ಯಾಥ್ಸ್ ಅಲ್ಲಿ. ಫಿಸಿಕ್ಸ್ ಅಲ್ಲಿ 5 ಮಾರ್ಕ್ಸ್ ಹೋಗಿದೆ. ಓಕೆ. ರ್ಯಾಂಕ್ ಬಂತು ಅಂತ ಹೇಳಿ ನೀವೇ ರಿಸಲ್ಟ್ ನೋಡಿ ಗೊತ್ತಾಯ್ತಾ, ಇಲ್ಲ ಕಾಲೇಜಿಂದ ಹೇಳಿದ್ರೆ ಹೇಗೆ? ಇಲ್ಲ, ಕಾಲೇಜಿಂದ ಹೇಳಿದ್ದು. ನನಗೆ ಎಕ್ಸ್ಪೆಕ್ಟ್ ಮಾಡಿದ್ರ? ರ್ಯಾಂಕ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ, ಆದ್ರೆ ಫಸ್ಟ್ ರ್ಯಾಂಕ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಮನೆಯವ್ರು ಏನ್ ಹೇಳಿದ್ರು? ಮನೆಯವರಿಗೆ ತುಂಬಾ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ನನ್ಗೆ PU ಅಲ್ಲಿ ರ್ಯಾಂಕ್ ತೆಗಿಬೇಕು ಅಂತ ಇತ್ತು, ಆದ್ರೆ ಲ್ಯಾಂಗ್ವೇಜ್ ಕೈ ಕೊಟ್ಟು PU ಅಲ್ಲಿ ಮಿಸ್ ಆಯ್ತು ನನ್ಗೆ. ಹಾಗಾಗಿ ಇಲ್ಲಿ ಆಗದನ್ನು PU ಅಲ್ಲಿ ಆಗದನ್ನು ಡಿಗ್ರಿಯಲ್ಲಾದ್ರೂ ಮಾಡುವ ಅಂತೇಳಿ ಅನ್ಕೊಳ್ತಾ ಇದ್ದೆ. ಅದಕ್ಕೋಸ್ಕರ ನಾನು ಫಸ್ಟ್ ಇಂದಲೇ ಸರಿಯಾಗಿ ಸ್ಟಡಿ ಮಾಡ್ತಾ ಇದ್ದೆ, ಎಲ್ಲ ಟೈಮ್ ಮ್ಯಾನೇಜ್ ಮಾಡಿಕೊಂಡು ಓದ್ತಾ ಇದ್ದೆ. ಹಾಗಾಗಿ ಡಿಗ್ರಿಯಲ್ಲಿ ರ್ಯಾಂಕ್ ಬಂತು, ಖುಷಿ ಉಂಟು. ಓಕೆ. ಪ್ರಿಪರೇಷನ್ ಎಲ್ಲ ಯಾವ ರೀತಿ ಆಗಿತ್ತು, ಯಾವ ರೀತಿಯಾಗಿ ಎಕ್ಸಾಮ್ಗೆ ತಯಾರಾಗ್ತಿದ್ದೆ, ಅದ್ರ ಬಗ್ಗೆ ಹೇಳಿ. ನಾನು ಅಪ್ ಟು ಡೇಟ್ ಅದೇ ದಿನ ಆದದನ್ನ ಅದೇ ದಿನ ಓದ್ತಾ ಇದ್ದೆ. ಮತ್ತೆ ಯಾವ್ದಾದ್ರು ಹಾಲಿಡೇಸ್ ಎಲ್ಲ ಸಿಕ್ಕಿದ್ರೆ ಅದನ್ನ ಸರಿಯಾಗಿ ಯೂಸ್ ಮಾಡ್ತಾ ಇದ್ದೆ. ಜಾಸ್ತಿ ಸಂಡೇ ಎಲ್ಲ ಯೂಸ್ ಮಾಡ್ತಾ ಇದ್ದೆ. ಮತ್ತೆ ನಮ್ಮದು NEP ಬ್ಯಾಚ್ ಆದ ಕಾರಣ ನಮಗೆ 2 ಕಾಂಬಿನೇಷನ್ ಇದ್ದದ್ದು, ಮೇನ್ ಸಬ್ಜೆಕ್ಟ್ 2 ಇದ್ದದ್ದು. ಹಾಗಾಗಿ ಟೈಮ್ ತುಂಬಾ ಸಿಗ್ತಾ ಇತ್ತು ನಮಗೆ. ಹಾಗೆ ಅದನ್ನೆಲ್ಲ ಕರೆಕ್ಟ್ ಆಗಿ ಯೂಸ್ ಮಾಡಿಕೊಂಡು ಓದ್ತಾ ಇದ್ದೆ. ಓಕೆ. ಎಲ್ಲೆಲ್ಲ ಎಜುಕೇಶನ್ ಮಾಡಿದ್ದೀರಾ ಬಾಲ್ಯದಲ್ಲಿ? ನಂದು ಪ್ರೈಮರಿ ಟು PU ವರೆಗೆ ನಾನು ಕಾಣಿಯೂರು ಗೌರ್ಮೆಂಟ್ ಸ್ಕೂಲಲ್ಲಿ ಕಲ್ತದ್ದು, ಕನ್ನಡ ಮೀಡಿಯಂ 1 to 10th. ನೆಕ್ಸ್ಟ್ ಡಿಗ್ರಿಗೆ ಫಿಲೋಮಿನಾಕ್ಕೆ. ಓಕೆ. ಇವಾಗ ಮನೆಯಲ್ಲಿ ಎಲ್ಲ ನಿಮ್ಮ ತಂದೆ ಕೂಡ ಟೀಚರ್, ಹಾಗಾಗಿ ಏನಾದ್ರು ಹೇಳ್ತಾ ಇದ್ರು ರ್ಯಾಂಕ್ ಬರಲೇಬೇಕು ಅಂತ ಏನಾದ್ರು ಹೇಳ್ತಿದ್ರು? ಇಲ್ಲ, ನನ್ಗೆ ಆತರ ಎಲ್ಲಿಯೂ ಫಸ್ಟ್ ಇಂದಲೇ ನನ್ಗಾಗ್ಲಿ ತಂಗಿಯಾಗ್ಲಿ ಇಬ್ರಿಗೂ ಪ್ರೆಷರ್ ಅಂತ ಹಾಕೋದಿಲ್ಲ ಮನೆಯಲ್ಲಿ. ಇಷ್ಟೇ ಮಾರ್ಕ್ ತೆಗೀರಿ, ಇಷ್ಟೇ ಬರ್ಬೇಕು ಅಂತ ಆತರ ಏನೂ ಇಲ್ಲ. ಆದ್ರೆ ನಿಮಗೆ ಎಷ್ಟಾಗ್ತದೆ, ನಿಮ್ಮ ಫುಲ್ ಎಫರ್ಟ್ ನೀವು ಹಾಕ್ಬೇಕು, 100% ನೀವು ಟ್ರೈ ಮಾಡ್ಬೇಕು, ಫಲ ಸಿಗ್ತದೆ ಅಂತ ಅವ್ರು ಹೇಳ್ತಾ ಇದ್ರು. ಇಷ್ಟೇ ಮಾರ್ಕ್ ತೆಗೀರಿ, ಅಷ್ಟೇ ಮಾರ್ಕ್ ತೆಗೀರಿ ಅದೆಲ್ಲ ಏನೂ ಇರ್ಲಿಲ್ಲ. ಅವರಷ್ಟು ಪ್ರೆಷರ್ ಕೊಡೋದಕ್ಕೆ ನಮಗೆ ಫ್ರೀಡಮ್ ಒಂದಿತ್ತು, ನಮಗೆ ಬೇಕಾದಾಗ ಓದ್ಲಿಕ್ಕೆ ನಮಗೊಂದು ಚಾನ್ಸ್ ಇತ್ತು. ಓಕೆ. ಸಪೋರ್ಟ್ ಇತ್ತಾ? ಅಂದ್ರೆ ಯಾವ ರೀತಿ ಇತ್ತು ಅವ್ರದ್ದು ಸಪೋರ್ಟ್? ಅಂದ್ರೆ ಈಗ ನಮಗೆ ಸ್ಟಡೀಸಿಗೆ ಮಾತ್ರ ಅಲ್ಲ, ಅಪ್ಪ ಹೇಳ್ತಾ ಇದ್ರು, ಮನೇಲಿ ಅಮ್ಮ ಸಹ ಹೇಳ್ತಾ ಇದ್ರು, ಬರೀ ಓದುದು ಮಾತ್ರ ಅಲ್ಲ, ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಬೇಕು ನಮಗೆ ಅಂತ. ಹಾಗೆ ನಾವೀಗ ಬೇರೆ ಎಂತಾದ್ರೂ ಕಾಂಪಿಟೇಷನ್ಸ್ಗೆ ಇದಕ್ಕೆ ಹೋಗುವಾಗ ಸಹ ಮನೆಯಲ್ಲೆಲ್ಲ ಅದಕ್ಕೆ ಸಪೋರ್ಟ್ ಇತ್ತು ನಮಗೆ. ಅಪ್ಪ ಅಮ್ಮ ಅದಕ್ಕೆ ನಮಗೆ ಬೇಕಾದಾಗೆ ವ್ಯವಸ್ಥೆ ಎಲ್ಲ ಮಾಡಿ ಕೊಡ್ತಾ ಇದ್ರು. ಓಕೆ. ಒಂದು ಉತ್ತಮವಾಗಿರುವಂತ ವಿದ್ಯಾಸಂಸ್ಥೆಯನ್ನು ಆಯ್ಕೆ ಮಾಡಿಕೊಂಡಾಗ ನಾವು ರ್ಯಾಂಕ್ ತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ನಿಮ್ಮ ವಿದ್ಯಾಸಂಸ್ಥೆಯ ಬಗ್ಗೆ ಹೇಳಿ. ಫಿಲೋಮಿನಾದ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ, ಎಲ್ಲದಕ್ಕೂ ಅಲ್ಲಿ ನಮಗೆ ಬರೀ ಸ್ಟಡೀಸ್ ಅಂತ ಮಾತ್ರ ಅಲ್ಲ, ಬೇರೆ ನಮ್ಮ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ಗೆ ಕೂಡ ಅಲ್ಲಿ ಅಷ್ಟೇ ಸಪೋರ್ಟ್ ಉಂಟು. ಅಲ್ಲಿ ಸಹ ಅಷ್ಟೇ, ಯಾರು ನಿಮ್ಮನ್ನ ಬರೀ ಮಾರ್ಕ್ಸ್ ಮಾತ್ರ ತೆಗೀರಿ ಅದೇ ಎಲ್ಲ ಅಂತ ಹೇಳಿ ಯಾರು ನಿಮ್ಮನ್ನ ಹೇಳುದಿಲ್ಲ. ಈಗ ಅಲ್ಲಿಯ ಪ್ರಿನ್ಸಿಪಾಲ್ ಆದ್ರೂ ಸಹ ಅಷ್ಟೇ, ಅವ್ರು ಪ್ರತಿ ಸ್ಪೀಚಲ್ಲಿ ಸಹ ಹೇಳ್ತಾ ಇದ್ರು, ನೀವು ಬರೀ ಸ್ಟಡೀಸ್ ಮಾತ್ರ ಅಲ್ಲ, ಸ್ಟಡೀಸ್ ನೋಟಿಗೆ ನಿಮ್ಮ ಓವರ್ ಆಲ್ ಡೆವಲಪ್ಮೆಂಟ್ ಆಗಬೇಕು, ಆಗ ಮಾತ್ರ ನಿಮ್ಮ ಎಜುಕೇಶನಿಗೆ ಒಂದು ವ್ಯಾಲ್ಯೂ ಅಂತ ಹೇಳಿ. ಹಾಗೆ ಅವ್ರು ಹೇಳಿದ್ದನ್ನು ಸಹ ಅಳವಡಿಸಿಕೊಂಡಿದ್ದೇನೆ. ಮತ್ತೆ ಬೇರೆ ಆಕ್ಟಿವಿಟೀಸಿಗೆ ಸಹ ಅಲ್ಲಿ ನನಗಷ್ಟೇ
ಅವಕಾಶ ಸಿಕ್ಕಿದೆ ಅಂತ ಹೇಳಿ. ಸಪೋರ್ಟಿವ್ ಆಗಿದ್ರು ಅವರು ಕೂಡ ಅನ್ನುವಂಥದ್ದು. ಓಕೆ, ಫ್ರೆಂಡ್ಸ್ ಎಲ್ಲ ಏನ್ ಹೇಳಿದ್ರು? ಒಳ್ಳೆ ಫ್ರೆಂಡ್ಸ್ಗೆಲ್ಲ ತುಂಬಾ ಖುಷಿ ಆಯ್ತು. ಅವರು ಸಹ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ರ್ಯಾಂಕ್ ಬರ್ಬೋದು ಅಂತ. ಮತ್ತೆ ನನ್ನ CGPA ಪರ್ಸೆಂಟೇಜ್ ಎಲ್ಲ ಕೇಳಿ ಲೆಕ್ಚರರ್ಸ್ ಹೇಳ್ತಾ ಇದ್ರು, ಪ್ರೀವಿಯಸ್ ಇಯರ್ ಇದೆಲ್ಲ ನೋಡುವಾಗ ನಿಂಗೆ ರ್ಯಾಂಕ್ ಒಂದು ಬರ್ಬೋದು ಅಂತ ಹೇಳಿ ಹೇಳ್ತಾ ಇದ್ರು. ಮತ್ತೆ ನನ್ನ PUವಿನ ಮಾರ್ಕ್ ನೋಡಿ ಫಸ್ಟಿಗೆ ಹೇಳಿದ್ರು ನಿಂಗೆ ಫಸ್ಟ್ ರ್ಯಾಂಕಿಗೆ ಟ್ರೈ ಮಾಡ್ಬೋದು ಅಂತ. ಹಾಗೆ ಅದನ್ನು ಸ್ವಲ್ಪ ತಲೆಯಲ್ಲಿ ಇತ್ತು, ಒಂದು ಟ್ರೈ ಮಾಡುವ ಅಂತಿದೆ. ಆದ್ರೆ ರ್ಯಾಂಕಿಗೋಸ್ಕರವೇ ಅಂತ ಓದ್ಲಿಲ್ಲ, ಮತ್ತಿದ್ದಲ್ಲೇ ರ್ಯಾಂಕ್ ಬಂತು. ಓಕೆ, ಎಕ್ಸಾಮ್ ಅಂತ ಹೇಳಿದಾಗ ಪ್ರತಿಯೊಬ್ರು ಕೂಡ ಓದ್ತಾರೆ, ಬಟ್ ನೀವು ರ್ಯಾಂಕ್ ಪಡ್ಕೊಂಡಿದ್ದೀರಾ ಅಂತ ಹೇಳಿದಾಗ ಎಷ್ಟು ನಿದ್ದೆ ಬಿಟ್ಟಿದ್ದೀರಾ, ಎಷ್ಟು ಫಂಕ್ಷನ್ ಅನ್ನ ಮಿಸ್ ಮಾಡ್ಕೊಂಡಿದ್ದೀರಾ, ಅದನ್ನ ಹೇಳಿ. ನಾನು ಓದ್ತಾ ಇದ್ದದ್ದು ನೈಟೇ ಜಾಸ್ತಿ, ಬೆಳಿಗ್ಗೆ ಹೇಳೋದ್ರಲ್ಲಿ ಸ್ವಲ್ಪ ಹಿಂದೆ. ನಾನು ಆದಷ್ಟು ನೈಟೇ ಓದ್ತಾ ಇದ್ದದ್ದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಎಲ್ಲ ರೆಫರ್ ಮಾಡ್ತಾ ಇದ್ದೆ. ಮತ್ತೆ ಎಕ್ಸಾಮ್ ಅಂತ ಹೇಳಿ ಬಂದ್ರೆ ನನಗೆ ಎಕ್ಸಾಮ್ ಹಾಲಿನವರೆಗೆ ಹೋಗುವಾಗ ನನಗೆ ಓದ್ಲಿಕ್ಕೆ ನನಗೆ ಅಷ್ಟು ಓದಿದ್ರೆ ನನಗೆ ಅಲ್ಲಿ ಕನ್ಫ್ಯೂಸ್ ಆಗ್ತದೆ. ಹಾಗಾಗಿ ಏನಿದ್ರು ನಂದು ಮನೆಯಲ್ಲಷ್ಟು ಓದ್ತೇನೆ, ಅಲ್ಲಿಗೆ ಮುಗೀತು. ಎಕ್ಸಾಮಿನ ಹಿಂದಿನ ದಿನ ಅಂತ ಹೇಳಿ ಓದ್ಲಿಕ್ಕೆ ಯಾವ್ದು ಸಹ ಇರ್ತಾ ಇರ್ಲಿಲ್ಲ. ಎಕ್ಸಾಮ್ನ ಹಿಂದಿನ ದಿನ ಖಾಲಿ ಒಂದು ರೌಂಡ್ ರಿವಿಷನ್ ಮಾತ್ರ ಮಾಡ್ತಾ ಇದ್ದೆ. ಉಳಿದ ಟೈಮಲ್ಲಿ ಅದನ್ನ ನಾನು ಓದ್ತಾ ಇದ್ದೆ. ನನ್ಗೆ ಏನಾದ್ರು ಅರ್ಥ ಆಗದಿದ್ದದೆಲ್ಲ ಇರ್ತಿದ್ರೆ ಲೆಕ್ಚರರ್ಸ್ ಹತ್ರ ಕೇಳ್ತಾ ಇದ್ದೆ. ಅವರು ಇವನ್ ಎಕ್ಸಾಮ್ನ ಹಿಂದಿನ ದಿನ ಫೋನ್ ಮಾಡಿ ಕೇಳಿದ್ರೆ ಸ್ವತಃ ನನ್ಗೆ ಹೇಳಿ ಕೊಡ್ತಾ ಇದ್ರು, ಡಿಸ್ಟರ್ಬ್ ಅಂತ ಹೇಳಿ ಅನ್ನಿಸ್ತಾ ಇರ್ಲಿಲ್ಲ ಅವರಿಗೆ. ಅಥವಾ ಏನಾದ್ರು ಅರ್ಥ ಆಗದಿದ್ರೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ, ಹಾಗೆಲ್ಲ ಮಾಡಿ ಓದ್ತಾ ಇದ್ದೆ. ಓಕೆ, ನಿಮ್ಮ ತಂಗಿ ಕೂಡ ಟಾಪರ್ ಅಂತ ಇತ್ತಲ್ವಾ, ಅವರು ಹಿಂಗ್ ಸಪೋರ್ಟಿವ್ ಆಗಿದ್ರು ಅಂತ? ತಂಗಿದು ಸಹ ಸಪೋರ್ಟ್ ಇತ್ತು. ಅವಳು ಸಹ ನನ್ಗೀಗ ಏನಾದ್ರು ನನ್ಗೆ ನೆಟ್ಟಲ್ಲಿ ಏನಾದ್ರು ನೋಡ್ಬೇಕು ಅಂತ ಹೇಳಿ ನಾನು ಅದಕ್ಕೆಲ್ಲ ಅವಳ ಹತ್ರ ಹೇಳ್ತಾ ಇದ್ದೆ. ಮತ್ತೆ ಮ್ಯಾಥ್ಸ್ ಏನಾದ್ರು ಇದ್ರೆ ಅವಳಿಗೆ ಸಹ ಸಬ್ಜೆಕ್ಟ್ ತುಂಬಾ ಇಂಟ್ರೆಸ್ಟ್. ಹಾಗೆ ನಾನು ಏನಾದ್ರು ಇದ್ರೆ ಸಣ್ಣ ಪುಟ್ಟದೆಲ್ಲ ಇದ್ರೆ ಅವಳ ಹತ್ರ ಹೇಳ್ತಾ ಇದ್ದೆ. ಅವಳು ಸಹ ತುಂಬಾ ಸಪೋರ್ಟ್ ಮಾಡ್ತಾ ಇದ್ಲು. ಓಕೆ, ಓದಿನ ಜೊತೆಗೆ ಬೇರೆ ಏನೆಲ್ಲ ಹವ್ಯಾಸಗಳನ್ನ ಬೆಳೆಸ್ಕೊಂಡಿದ್ದೀರಾ? ಹವ್ಯಾಸ ಅಂತ ಹೇಳಿದ್ರೆ ನನ್ಗೆ ತಾಳಮದ್ದಳೆ ಕೇಳುದಂದ್ರೆ ತುಂಬಾ ಇಷ್ಟ. ಕ್ರಿಕೆಟ್ ನೋಡ್ತೇನೆ, ಚೆಸ್ ಆಡುದು, ಮತ್ತೆ ಬೇರೆ ಬುಕ್ಸ್ ಎಲ್ಲ ಹೀಗೆ ಓದ್ತೇನೆ. ಮತ್ತೆ ಕಾಲೇಜಲ್ಲಿ ಇರುವಾಗ ಸ್ಪೀಚ್ ಡಿಬೇಟ್ ಕಾಂಪಿಟೇಷನ್ಸ್ಗೆ ಹೋಗ್ತಾ ಇದ್ದೆ, ಕ್ವಿಜ್, ಬೇರೆ ಬೇರೆ ಫೆಸ್ಟಿಗೆ, ಮತ್ತೆ PPT ಪ್ರೆಸೆಂಟೇಷನ್ ಅಂತದಕ್ಕೆಲ್ಲ ಹೋಗ್ತಾ ಇದ್ದೆ. ಓಕೆ, ಮನೆಯ ಒಳಗೆ ನೋಡ್ಬೇಕಾದ್ರೆ ನಿಮ್ಮ ಕಬೋರ್ಡ್ ಅಲ್ಲಿ ಫುಲ್ ಪ್ರಶಸ್ತಿಗಳಿದೆ ಅಲ್ವಾ? ಯಾರಿಗೆ, ತಂಗಿಗೆ ಬಂದಿದ್ದ, ನಿಮಗ್ ಬಂದಿದ್ದ, ಹೇಗೆ? ಅದ್ರಲ್ಲಿ ಇಬ್ಬರಿಗೆ ಬಂದದ್ದು ಸಹ ಉಂಟು. ನಾವಂದ್ರೆ ಪ್ರೈಮರಿಯಿಂದಲೇ ಅಂತದಕ್ಕೆಲ್ಲ ಹೋಗ್ತೇವೆ. ನಾನು ಅದೇ ಹೇಳಿದೆ ಅಲ್ಲ, ಕರಿಕ್ಯುಲರ್ ನ ಜೊತೆಗೆ ಬೇರೆ ಸಹ ನಾವು ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ವಿ ಅಂತ. ಹಾಗೆ ಅದ್ರಲ್ಲಿ ಸಿಕ್ಕಿದ್ದು ಎಲ್ಲ ಉಂಟು. ಅದ್ರಲ್ಲಿ ನಿಮ್ಮ ಒಂದು ಸಾಧನೆಯ ಬಗ್ಗೆ ಹೇಳ್ಬೇಕು ಅಂತಿಲ್ಲ, ಒಳಗ್ ಬರ್ತಾ ಇದ್ದಾಗ ಅದೇ ಮಾತಾಡುತ್ತೆ, ಏನೆಲ್ಲ ನೀವು ಮಾಡಿದ್ದೀರಾ, ಸಾಧನೆ ಮಾಡಿದ್ದೀರಾ ಅನ್ನೋವಂಥದ್ದು, ಮುಂದೆ ಏನಾಗ್ಬೇಕು ಅನ್ನುವಂತಹ. ನಂಗೆ ಮ್ಯಾಥ್ಸ್ ಲೆಕ್ಚರರ್ ಆಗ್ಬೇಕು ಅಂತ. ಅದಕ್ಕೆ ಬೇಕಾಗಿರುವಂತ ಪ್ರಿಪರೇಷನ್ ಮಾಡ್ಕೊಂಡಿದ್ದೀರಾ? ಓಕೆ, ಇವಾಗ ತುಂಬಾ ಜನ ಎಕ್ಸಾಮ್ ಅಂತ ಹೇಳಿದಾಗ ಕಬ್ಬಿಣದ ಕಡಲೆಕಾಯಿ ಅನ್ನೋ ತರ ಯೋಚನೆ ಮಾಡ್ತಾರಲ್ವಾ, ಏನ್ ಹೇಳ್ತೀರಾ ಅಂತವ್ರಿಗೆ? ಎಕ್ಸಾಮ್ ಅಂತ ಹೇಳಿದ್ರೆ ನಿಜವಾಗಿ ನಾವು ಎಕ್ಸಾಮ್ ನ ಹಿಂದಿನ ದಿನ ಕೂತ್ಕೊಂಡು ಓದಿತ್ತು ಅಂತ ಹೇಳಿ ಆದ್ರೆ ಕಬ್ಬಿಣದ ಕಡಲೆ ಹೌದು. ಆದ್ರೆ ಎಕ್ಸಾಮ್ ಬರ್ತದೆ ಅಂತ ಹೇಳಿ ನಮಗೆ ಫಸ್ಟಿಗೆ ಗೊತ್ತಿರ್ತದಲ್ವಾ, ಅದಕ್ಕೆ ಶುರುವಿಂದಲೇ ಪ್ರಿಪರೇಷನ್ ಮಾಡ್ತಾ ಹೋಗ್ಬೇಕು. ಈಗ ಡೈಲಿ ಓದ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಆದ್ರೂ ಅಟ್ಲೀಸ್ಟ್ ವಾರಕ್ಕೊಮ್ಮೆ ಆದ್ರೂ ಆ ವಾರಲ್ಲಿ ಎಂತೆಲ್ಲ ಆಗಿದೆ ಅಂತ ಹೇಳಿ ನೋಡ್ಬೇಕು. ಈಗ PUCಗೆಲ್ಲ ಕಂಪೇರ್ ಮಾಡಿದ್ರೆ ಡಿಗ್ರಿ PUವಿನಷ್ಟು ಕಷ್ಟ ಏನಿರೋದಿಲ್ಲ, ಅಂದ್ರೆ ಅಷ್ಟೊಂದು ಪ್ರೆಷರ್ ಇರೋದಿಲ್ಲ ನಮಗೆ. ಹಾಗಾಗಿ ಎಕ್ಸಾಮಿಗೆ ಮುಂಚೆ ಪ್ರಿಪೇರ್ ಮಾಡ್ಬೇಕು, ಲಾಸ್ಟ್ ಮೊಮೆಂಟಿಗೆ ಅಂತ ಹೇಳಿ ಎಂತದು ಇಡಬಾರ್ದು. ಹಾಗೆ ಮಾಡಿದ್ರೆ ಎಕ್ಸಾಮ್ ಫೇಸ್ ಮಾಡೋದೇನು ಕಷ್ಟ ಆಗುದಿಲ್ಲ. ಮತ್ತೆ ಅದನ್ನು ತಲೆಯಲ್ಲಿ ಇಟ್ಟುಕೊಂಡು ಹೋಗ್ಬಾರ್ದು, ಎಕ್ಸಾಮ್ ಬರೀಲಿಕ್ಕೆ ಆಗುದಿಲ್ಲ, ನಂಗೆ ಮರ್ತೋಗ್ತದೆ ಅಂತ. ನಾವು ಓದಿದ್ದು ಹೇಗಾದ್ರೂ ನಮಗೆ ನೆನಪಿದ್ದೇ ಇರ್ತದೆ, ನಾವಷ್ಟು ಓದಿರ್ತೇವಲ್ಲ. ಹಾಗಾಗಿ ಓದುದನ್ನ ಮನಸ್ಸು ಕೊಟ್ಟು ಓದ್ಬೇಕು. ಓಕೆ, ಇಲ್ಲಿಯವರೆಗೆ ನಿಮ್ಗೆ ಪ್ರೋತ್ಸಾಹವನ್ನ ಕೊಟ್ಟುಕೊಂಡು ಬಂದಂತ ಪ್ರತಿಯೊಂದು ಮನಸ್ಸುಗಳಿಗೆ ಕೂಡ ಏನ್ ಹೇಳ್ತೀರಾ ಅಂತ? ಇಲ್ಲಿವರೆಗೆ ನನ್ಗೆ ಸಪೋರ್ಟ್ ಮಾಡಿದ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ಇನ್ನು ಮುಂದೆ ಕೂಡ ನನ್ಗೆ ಹೀಗೆ ಸಪೋರ್ಟ್ ಮಾಡಿ. ಓಕೆ, ಇವಾಗ ನೀವು ಹೇಳಿದ್ರಿ ನಾನು ಮುಂದೆ ಗಣಿತ ಲೆಕ್ಚರ್ ಆಗಬೇಕು ಅನ್ನುವಂಥ ಆಸೆ ಇದೆ ಅಂತ, ಅದು ಈಡೇರ್ಲಿ ಅಂತ ನಾವು ಆಶಿಸ್ತೀವಿ. ಅದರ ಜೊತೆಗೇನೆ ಮುಂದೆ ಏನೆಲ್ಲ ಪ್ಲಾನ್ ಇದೆಯೋ ಅದೆಲ್ಲವೂ ಕೂಡ ಸಕ್ಸಸ್ ಆಗಲಿ, ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಶ್ರೀದೇವಿ ಎನ್ನವರ ಪೇರೆಂಟ್ಸ್ ಇದ್ದಾರೆ, ನಾರಾಯಣ ಭಟ್ ಹಾಗೇನೆ ಶೈಲಶ್ರೀ ಅವರು. ನಾರಾಯಣ ಭಟ್ ಅವರು ಕಾಣಿಯೂರಿನಲ್ಲಿರುವಂತಹ ಪ್ರಗತಿ ಆಂಗ್ಲ ಮಾಧ್ಯಮ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕರಾಗಿರುವಂಥದ್ದು. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮ್ಯಾಮ್, ಹೇಗಿದ್ದೀರಾ? ಆರಾಮಿದ್ದೇನೆ. ಆರಾಮಾಯಿದ್ದೀರಾ? ನೀವು ಗುರುಗಳು, ಅದೆಷ್ಟೋ ವಿದ್ಯಾರ್ಥಿಗಳ ಜೀವನವನ್ನ ಉತ್ತಮ ಹಾದಿಯಲ್ಲಿ ಕೊಂಡೋಗೋ ರೀತಿಯಲ್ಲಿ ರೂಪಿಸಿದ್ದೀರಾ. ಈಗ ಮಗಳು ಕೂಡ ರ್ಯಾಂಕ್ ಅನ್ನ ಮಾಡಿರುವಂಥದ್ದು, ತಂದೆಯ ಹಾದಿಯಲ್ಲೇ ಮಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸರ್. ಹಾಗಾಗಿ ಮಗಳ ಸಾಧನೆಯ ಬಗ್ಗೆ ಏನ್ ಹೇಳ್ತೀರಾ? ಚಿಕ್ಕಂದಿನಿಂದಲೂ ಅವರಿಗೆ ಶಿಕ್ಷಣಕ್ಕೆ ಬೇಕಾದ ಎಲ್ಲ ಪ್ರೋತ್ಸಾಹಗಳನ್ನು ಕೊಡ್ತಾ ಬಂದಿದ್ದೇನೆ. ಪ್ರಾರಂಭದಿಂದಲೂ ಅಥವಾ ಯಾವುದೇ ಹಂತದಲ್ಲೂ SSLC ಇರಬಹುದು, PUC ಇರಬಹುದು, ಅಥವಾ ಈಗ ಡಿಗ್ರಿಯಲ್ಲೇ ಇರಬಹುದು, ನಾನು ಇಷ್ಟೇ ಮಾರ್ಕ್ ತೆಗಿ ಎಂಬ ಗುರಿಯನ್ನು ಅವರಿಗೆ ಹಾಕಿಕೊಟ್ಟಿಲ್ಲ. ಆದರೆ ಒಂದು ವಿಚಾರವನ್ನು ಸದಾ ಹೇಳ್ತಾ ಇದ್ದೆ, ಈ ಸ್ಪರ್ಧಾತ್ಮಕ ಯುಗದಲ್ಲಿ ಮಾರ್ಕಿಗೆ ಎಷ್ಟು ಮಹತ್ವ ಉಂಟು ಹೇಳುವುದನ್ನು ಯಾವಾಗಲೂ ಮನವರಿಕೆ ಮಾಡ್ತಾ ಇದ್ದೆ. ಹಾಗೆಂತ ಗುರಿ ನಿಗದಿಪಡಿಸಿರಲಿಲ್ಲ. ಅವರು ಪರಿಶ್ರಮ ಪಟ್ಟಿದ್ದಾರೆ. ಶಿಕ್ಷಣದ ಜೊತೆಗೆ ಅದೇ ಅವಳು ಹೇಳಿದಾಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟಿ ಎಲ್ಲದಕ್ಕೂ ನಾವು ಪ್ರೋತ್ಸಾಹ ಕೊಡ್ತಾ ಬಂದಿದ್ದೇವೆ. ನಾವೆಲ್ಲರೂ ಪ್ರೋತ್ಸಾಹ ಕೊಟ್ಟಿದ್ದೇವೆ. ಆದ ಕಾರಣ ಅವಳು ಇವತ್ತು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು. ಓಕೆ, ಮಗಳು ಓದೋದನ್ನ ನೋಡಿರ್ತೀರಾ, ಅವರ ಕಷ್ಟವನ್ನ ನೋಡಿರ್ತೀರಾ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರ
ರ್ಯಾಂಕ್ ವರೆಗೆ ಬರ್ತಾರೆ ಮಗಳು ಅಂತ? ಬರಬಹುದು ಎಂಬ ಒಂದು ನಿರೀಕ್ಷೆ ಇತ್ತು. ಆ ನಿರೀಕ್ಷೆ ಸಾಕಾರಗೊಂಡಿದೆ. ಓಕೆ, ಒಂದು ನೀವು ಗುರು ಆಗಿರೋದ್ರಿಂದಾಗಿ ಎಷ್ಟೋ ಜನ ಹೇಳ್ತಾರೆ ಮಕ್ಕಳು ಒಳ್ಳೆ ರೀತಿಯಂತ ಅಂಕ ಪಡಿತಾರೆ ಅಂತ ಹೇಳಿದ್ರೆ ಅಪ್ಪ ಹೇಳಿಕೊಟ್ಟಿರುವಂತ ಪ್ರತಿಯೊಂದನ್ನು ಕೂಡ ಮಕ್ಕಳು ಪಾಲಿಸ್ತಾ ಇದ್ದಾರೆ ಅನ್ನುವಂಥದ್ದು ಅಲ್ಲಿ ಪಕ್ಕ ಆಗಿರುವಂತದ್ದು. ಹಾಗಾಗಿ ನಿಮ್ಮ ಸುತ್ತಲಿನ ಜನ ಎಷ್ಟು ಸಂಭ್ರಮಿಸಿದ್ರು ಅಂತ ಮಗಳ ಒಂದು ರ್ಯಾಂಕ್ ಪಡ್ಕೊಂಡಿರೋದನ್ನ? ಖಂಡಿತವಾಗಿ ಎಲ್ಲರೂ ಸಂಭ್ರಮಿಸಿದ್ದಾರೆ. ನನ್ನ ಸ್ನೇಹಿತರು, ನನ್ನ ಕೊಲೀಗ್ಸ್, ಟೀಚರ್ಸ್, ಶಾಲೆಯಲ್ಲಿ ನಮ್ಮ ಸಂಬಂಧಿಕರು, ಊರಿನ ಸಂಘ ಸಂಸ್ಥೆಗಳು ಎಲ್ಲರೂ ಇವತ್ತು ಸಂಭ್ರಮಿಸಿದ್ರು, ಶುಭಾಶಯಗಳನ್ನು ಹೇರಿದ್ರು. ಅದು ನಮಗೆ ತುಂಬಾ ಖುಷಿ ಆಯಿತು. ಮಕ್ಕಳ ಬಗ್ಗೆ ಕನಸು ಏನಿದೆ ಅಂತ? ಅವರು ಸ್ವಯಂ ಆಗಿ ಸ್ವತಂತ್ರವಾಗಿ ಬದುಕುವಂತಹ, ಅಂದ್ರೆ ಬದುಕು ರೂಪಿಸಿಕೊಡ್ಬೇಕು. ಆ ನಿಟ್ಟಿನಲ್ಲಿ ಅವರಿಗೆ ಯಾವ ಸಪೋರ್ಟ್ ಬೇಕು ಅದನ್ನು ನಾವು ಮಾಡಿಕೊಡ್ಬೇಕು, ಅದು ನಮ್ಮ ಕರ್ತವ್ಯ. ಅವರಿಗೆ ನೀನು MBBS ಮಾಡು ಅಥವಾ ಇಂಜಿನಿಯರಿಂಗ್ ಕಲಿ ಎಂಬುದಾಗಿ PUC ಯಲ್ಲಿ ಒತ್ತಡ ಹೇರಲಿಲ್ಲ. ನೀನೇನು ಮಾಡ್ತೀವಿ ಕೇಳಿದೆ, ಇಬ್ಬರಿಗೂ ಕೇಳಿದ್ದು ಒಂದೇ ಪ್ರಶ್ನೆ, ನೀವೇನು ಮಾಡ್ತೀರಿ? ಅವರ ಆಯ್ಕೆಯ ಪ್ರಕಾರ ಅವರು ಮುಂದೆ ಹೋಗ್ತಾ ಇದ್ದಾರೆ. ಇನ್ನು ಮುಂದೆ ಅವರು ಸ್ವಾವಲಂಬಿ ಆಗ್ಲಿಕ್ಕೆ ಏನು ಬೇಕು, ಅವರ ಕನಸನ್ನ ನನಸು ಮಾಡುವಲ್ಲಿ ನನ್ನದಾದಂತಹ ಪ್ರೋತ್ಸಾಹವನ್ನ ನಾನು ಕೊಡ್ತೇನೆ. ಅವರಿಗೆ ಸದಾ ಬೆನ್ನೆಲುಬಾಗಿ ನಿಲ್ತೇನೆ. ಅಮ್ಮ, ನೀವೇನು ಹೇಳ್ತೀರಾ? ತುಂಬಾ ಖುಷಿ ಆಗ್ತಾ ಉಂಟು ಮಗಳ ಸಾಧನೆಯನ್ನು ನೋಡಿ. ಹಾಗೆ ಅವಳು ಪಟ್ಟಂತ ಶ್ರಮ ಅವಳಿಗೆ ತಕ್ಕ ಪ್ರತಿಫಲವನ್ನು ಕೊಟ್ಟಿದೆ. ಥ್ಯಾಂಕ್ ಯು. ಬಾಲ್ಯದಿಂದಲೇ ವಿದ್ಯಾಭ್ಯಾಸದಲ್ಲಿ ಮುಂಚೂಣಿಯಲ್ಲಿ ಇದ್ದಂತಹ ಶ್ರೀದೇವಿ ಅವರು ಇದೀಗ ಮಂಗಳೂರು ವಿವಿಯಲ್ಲಿ 2024-25ನೇ ಸಾಲಿನಲ್ಲಿ ನಡೆದಂತಹ ಪದವಿ ಪರೀಕ್ಷೆಯಲ್ಲಿ BSc ವಿಭಾಗದಲ್ಲಿ ಪ್ರಥಮ ರ್ಯಾಂಕ್ ಅನ್ನ ಪಡ್ಕೊಂಡಿರುವಂಥದ್ದು. ಅವರು ಇಲ್ಲಿಯವರೆಗೆ ಬಂದಂತಹ ಕಷ್ಟ ಪರಿಶ್ರಮಕ್ಕೆ ಇದೀಗ ಫಲ ಸಿಕ್ಕಿರುವಂಥದ್ದು. ಹಾಗಾಗಿ ಖುಷಿಯಲ್ಲಿದ್ದಾರೆ. ಇನ್ನು ಮುಂದೆ ತಾನು ಗಣಿತ ಲೆಕ್ಚರ್ ಆಗಬೇಕು ಅನ್ನುವಂಥ ಕನಸನ್ನ ಕಂಡಿದ್ದಾರೆ. ಅದು ಈಡೇರ್ಲಿ ಅಂತ ನಾವು ಆಶಿಸೋಣ. ಅದರ ಜೊತೆಗೆ ಅವರ ಹೆತ್ತವರ ಪ್ರೋತ್ಸಾಹದಿಂದಾಗಿ ಅವರು ಇಷ್ಟೊಂದು ಸಾಧನೆಯನ್ನ ಮಾಡೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಹೆತ್ತವರ ಮೇಲೆ ಕೂಡ ದೇವರ ಆಶೀರ್ವಾದ ಇರಲಿ. ಅದರ ಜೊತೆಗೆ ಅವರು ಏನೆಲ್ಲ ಕನಸನ್ನ ಕಂಡಿದ್ದಾರೋ ಅವೆಲ್ಲವೂ ಕೂಡ ಈಡೇರ್ಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಸುಧಾಕರ್ ಕಾಣಿಯೂರು, ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, LED ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.